ಕುಡ್ಲ ವೆಲ್ಲಾಕ್ ಆಸ್ಪತ್ರೆದ ಆಯುಷ್ ವಿಭಾಗವು ಶಾಸಕರು ಶ್ರೀ ಯುಟಿ ಖಾದರ್ ಅಂಗಾರ ಭೇಟಿ ಕೊರದು ಆಸ್ಪತ್ರೆದ ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಸದಾಶಿವ ಶಾನ್ವಾಗ್ ಬೊಕ್ಕ ಬಾಕಿದ ಅಧಿಕಾರಿಗಳ ಒಟ್ಟಿಗೆ ಪಾತ್ರಕತೆ ನಡಪಾದ ಮಾಹಿತಿ ಪಡೆಯುಂಡಿರು. ಆಯ್ತಾ ಅದನ್ನು ಒಂದು ದಿವಸದಲ್ಲಿ 20 ಸೈಕಲ್ ಮಾಡಿದ್ರು ಅಷ್ಟು ಕವರ್ ಆಗ್ತದೆ. ಈಗ ಕೂಲಿಂಗ್ ಮಾಡ್ತಾ ಇಲ್ಲ, ಮುಂಚೆ ಕೂಲಿಂಗ್ ಮಾಡಿದೆ, ಕೂಲಿಂಗ್ ಮಾಡಿದಾಗ 4,5,000 ಈಗ ಇಂಡಿವಿಜುವಲ್ ಮಾಡಲೇಬೇಕು. ಹೈ ಪಾಸಿಟಿವ್ ಹಾಗಾಗಿ ಪ್ರತಿಯೊಂದು ಇಂಡಿವಿಜುವಲ್ ಮಾಡಿದಾಗ ಮ್ಯಾಕ್ಸಿಮಮ್ 3 RT-PCR 2 RNA ದಿವಸ 6 ದಿವಸ ಆದರೂ ಸಿಗ್ತಾ ಇದೆ. ಇದು ಮೊಬೈಲ್ ಟೀಮ್ಗಳಿಗೆ ಅಂತೇಳಿ ಅದನ್ನು ತಗೊಂಡಿದ್ದು ನಾವು ಡಾಟಾ ಎಂಟ್ರಿ ಮೊದಲು ಮೊಬೈಲ್ ಟೀಮ್ ಇತ್ತು, ಅದನ್ನು ಇಲ್ಲಿ ಹಾಕಿದೆ. ಒಂದು 14 ನನಗೆ ಕಳಿಸಿದ್ದಾರೆ. 29, 28 ತಾರೀಕು ತೊಂದರೆ ಒಂದು ಕೆಲಸ ಮಾಡಿ ನಮ್ಗೆ ಅವ್ರಿಗೆ ಅಲ್ಲ ನಾನೀಗ ಒಂದು ಫಾರ್ ಎಕ್ಸಾಂಪಲ್ ಕಾಮನ್ ಮ್ಯಾನ್ ನಾವೊಂದು ಸ್ಯಾಂಪಲ್ ಕೊಟ್ಟರೆ ನಮಗೊಂದು ಕ್ಲಾರಿಟಿ ಬೇಕು. ಅದು 24 48 ಅವರ್ಸ್ ಆ ಟೈಮಲ್ಲಿ ಮಾತ್ರ ಇಲ್ಲದೆ ನಾವು ಪ್ಯಾನಿಕ್ ಆಗ್ತದೆ. ಈ ಸ್ಟೂಡೆಂಟ್ಗಳಿಗೆಲ್ಲ ಮೂವ್ಮೆಂಟಿಗೆ ಬಹಳ ಕಡಿಮೆ ಇಂಜೆಕ್ಷನ್ ವಾಟ್ ಇಸ್ ದಿಸ್ ಅವೈಲಬಲ್ ಆಗುತ್ತಿಲ್ಲ. ಇಲ್ಲಿ ಅವರಿಗೆ ವ್ಯಾಕ್ಸಿನೇಷನ್ ಬಗ್ಗೆ ಎಲ್ಲೂ ಕೂಡ ಸಿಸ್ಟಮ್ ಇನ್ನೂ ಕೂಡ ಮಾಡಿ ಬೆಂಗಳೂರಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ. ಇದು ಯಾರು ಬೆಡ್ ಅಂದಿದ್ದಾರೆ, ಹೋಗ್ಲಿಕ್ಕೆ ಆಗುತ್ತಿಲ್ಲ ಹೊರಗಡೆ. ಓಕೆ ಬೇರೆ ಏನಿಲ್ಲ ಅಲ್ಲ ನಮ್ಮ ಹತ್ರ ಅಪ್ಡೇಟ್ ಏಮ್ಸ್ ಎಲ್ಲ ಅಪ್ಡೇಟ್ ಕೊಡಿಸುವಂತಂದು WHO ಬಂದಿದೆ. ಪ್ರಾಕ್ಟಿಕಲಿ ಕೊಡುವಾಗ ಸ್ವಲ್ಪ ಬೆನಿಫಿಟ್ ಕಾಣ್ತದೆ. ಸಿಂಪಲ್ ನನಗೆ ಒಂದು ಫೋನ್ ಮಾಡಿದ್ರು ಈ ಒಂದು ಇಂಜೆಕ್ಷನ್ ಸಂಬಂಧಪಟ್ಟ ಯಾರು ಹೇಳಿದ್ರೆ ಡಾಕ್ಟರ್ ಮಾಡೋದಿರ್ತದೆ ನಿಮಗೆ ಮಾಡಲಿಕ್ಕೆ ಪೇಷಂಟ್ ಕೋವಿಡ್ ಬಟ್ ಅವ್ರಿಗೆ ಬೇರೆ ಬೇರೆ ಸಿಕ್ನೆಸ್ ಕೂಡ ಇರ್ತದೆ. ಒಂದು ಏಜ್ ಫ್ಯಾಕ್ಟರ್ ಇದರಲ್ಲಿ ಇರುವಂಥದ್ದು ಒಂದು ಮಾರ್ಟಾಲಿಟಿ ರೇಟ್ ಡೈಲಿ 5 ಇಲ್ಲ, ನಿನ್ನೆ ನಮ್ದು 5 ಆಗಿದೆ, ನಾವು 5 ಆಗಿದೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಒಂದು ದಿನ ನಡೆದವರು ಪಾಸಿಟಿವ್ ನಾಳೆ ಅವರನ್ನು ಟ್ರೀಟ್ಮೆಂಟ್ ಮಾಡೋದು ಅವರನ್ನು ಇದು ಬೇರೆ ಸ್ಪ್ರೆಡ್ ಆಗುದಿಲ್ವಾ? ಈಗ ಅದೇ ನಿಮ್ಮವರ ಪ್ರೋಟೋಕಾಲ್ ನಾಟ್ ಅವೈಲೇಬಲ್. ಒಂದೇ 28 ನೋಡಿ. ಎರಡನೇ ವಿಚಾರ ಏನಂದರೆ ಈಗ ಮೂಡುಬಿದ್ರೆಯಿಂದ ಬಂಟ್ವಾಳದಿಂದ ಬರುವಂಥ ಪೇಷಂಟ್ಸ್ಗಳಿಗೆ ನಮ್ಗೆ ಅಲಾಟ್ಮೆಂಟ್ ಇರ್ತದೆ ಎಲ್ಲರಲ್ಲಿ ನಿಮಗೆ ಟೋಟಲ್ ಜಿಲ್ಲೆ ಅಲಾಟ್ಮೆಂಟ್ ಎಷ್ಟು? ಈಗ 15 to 20
ನಮ್ಮಲ್ಲಿ 15 ವರೆಗೆ ಬರ್ತಾ ಇದೆ. ಮೆಡಿಕಲ್ ಕಾಲೇಜ್ಗಳಿಗೆ ಎಲ್ಲ ಇಡೀ ಜಿಲ್ಲೆದ ಎಷ್ಟು ಡಿಮಾಂಡ್? ಹಾಗಾಗಿ ಡಿಮಾಂಡ್ ಕೂಡ ರೇಸ್ ಮಾಡಿದ್ದಾರೆ. ಅಂದರೆ ಅದರ ಮರಿಪೋಟಿಗೆ ಕನೆಕ್ಟ್ ಮಾಡಿ ನಾವು ಆಲ್ಟರ್ನೇಟಿವ್ ಆಗಿ ಕೂಡ ಯೂಸ್ ಮಾಡುವ ಹಂಡ್ರೆಡ್ ಜಂಪ್ ಚಿಕ್ಕದು ವಾಲ್ಡಲ್ಲಿ ಯೂಸ್ ಮಾಡುವಂಥದ್ದು ಅದು 1.4 ಇರೋದಲ್ಲ ಬೈಕಂಪಾಡಿ ಎರಡು ಮಲಬಾರ್ ಮತ್ತು ಲಕ್ಷ್ಮಿ ಅವ್ರದ್ದು ಗಂಟೆ ಎಷ್ಟು ಪರ್ಸೆಂಟ್? ಈಗ ವೆಂಟಿಲೇಟರ್ಸ್ 20 ವೆಂಟಿಲೇಟರ್ಸ್ ಈಗ ಪ್ರೆಸೆಂಟ್ ಕೋವಿಡ್ಗೆ ಬಾಕಿಯವರಿಗೆ ಬೈತಾರೆ ಎಲ್ಲ ಇದು ನಾನ್ ಇನ್ಸೆಂಟಿವ್ ಮೋಡ್ ಹಾಕ್ತಿದ್ದೀವಿ. ಸೊ ವೆಂಟಿಲೇಟರ್ಸ್ಗಳು ಯೂಸ್ ಆಗ್ತದೆ. This oxygens are full. ಇಲ್ಲಿ ವೆನ್ನೋರ್ಲಿ ಫುಲ್ ಆದಾಗ ದೆನ್ ದೇ ವಿಲ್ ಪ್ರೈವೇಟಲ್ಲಿ ಕೂಡ ಆಕ್ಸಿಜನ್ ಫ್ರೀ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ಪ್ರೈವೇಟ್ ಹಾಸ್ಪಿಟಲ್ ICUದಲ್ಲಿ ಇದ್ದರೆ ವೆಂಟಿಲೇಟರ್ ಮಾತ್ರ ಕೊಡೋದು. ಅದರ ಬೇಸ ಅದರಲ್ಲಿ ಒಂದು ಆಕ್ಸಿಜನ್ ಅಲ್ವಾ, ICU ವೆಂಟಿಲೇಟರ್ ಆಕ್ಸಿಜನ್ ಇರೋದು. ಇಲ್ಲಿ ಖಾಲಿ ಇದೆಯಲ್ಲ 100 ಬೆಡ್, ಇಲ್ಲಿ ಫಿಲ್ ಆದಾಗ ಅವರು ಕಮ್ಮಿ ಡೋಸ್ ಆರ್ ನಾಟ್ ರಿಕ್ವೈರಿಂಗ್ ಅಡ್ಮಿಷನ್ ಕೂಡ ಅದು ಸುಮ್ಮನೆ ಅಡ್ಮಿಟ್ ಆಗಬಾರ್ದು ಅಂತ ಹೇಳುವ ಕಾರಣ ಇದರಲ್ಲಿ ನಮ್ಮ ಈ 13 ವೆಂಟಿಲೇಟರ್ ನೀವು ಹೇಳಿದ್ರು ತಾಲೂಕು ಆಸ್ಪತ್ರೆಯಲ್ಲಿ ಅದನ್ನು ಇನ್ಸ್ಟಾಲ್ ನಮಗೆ ಜಿಲ್ಲಾ ಮಟ್ಟಕ್ಕೆ ಬಂದು ಅಲ್ಲಿಂದ ಹ್ಯಾಂಡಿಂಗ್ ಮಾಡಿಕೊಳ್ಳಿ ಎಲ್ಲ ಕಡೆ ತಾಲೂಕು ಆಸ್ಪತ್ರೆ ನಮಗೆ ಇಲ್ಲಿಗೆ ಇಲ್ಲಿ ಸೆಂಟ್ರಲ್ ನಮ್ಮಲ್ಲಿ ಮಾತ್ರ ಈಗ ಕೋವ್ಯಾಕ್ಸಿನ್ ಅಟ್ ಪ್ರೆಸೆಂಟ್ಲಿ ನಾಟ್ ಅವೈಲೇಬಲ್. ಕೋವಿಶೀಲ್ಡ್ ಇದೆ, ಅದನ್ನು ಕೊಡ್ತಾ ಇದ್ದೇವೆ. ಸೆಕೆಂಡ್ ಟೈಮ್ ಬರೋರಿಗೆ ಹೌದು, ಸೆಕೆಂಡ್ ಟೈಮ್ ನಮಗೆ ಈ ಕೋವ್ಯಾಕ್ಸಿನಿಗೆ ವೇಟ್ ಮಾಡ್ತೇವೆ. ಈಗ ಒಂದು 6 to 8 ವೀಕ್ಸ್ವರೆಗೆ ವೇಟ್ ಮಾಡಿದ್ದೀವಿ. ಈಗ ಒಂದು 15 ಡೇಸಲ್ಲಿ ಬರುವ ಒಂದು ಸ್ಟೇಜ್ ಅಂತ ಹೇಳಿದ್ದಾರೆ. ಟೋಟಲ್ ನಮಗೆ ಪರ್ಸೆಂಟೇಜ್ ಎಷ್ಟು ಇದೆ? ಈಗ ಹೆಲ್ತ್ ಕೇರ್ ವರ್ಕರ್ಸ್ ಕಂಪ್ಲೈಂಟ್ ವರ್ಕರ್ಸಲ್ಲಿ 90% ವರೆಗೆ ಓಕೆ, ಅಬೌವ್ 60 65% ಆಗಿದೆ. ಅದೆಲ್ಲ 45 ಅಬೌವ್ 45 40% ವರೆಗೆ. ಟೋಟಲ್ ಎಷ್ಟು? 45 and 60% ಟೋಟಲ್ 7 ಲಕ್ಷ 6 ಲಕ್ಷ 8 ಲಕ್ಷ ಎಷ್ಟು ಅಂತ 14 ಲಕ್ಷ ಇರಬೇಕು. ಟೂರ್ಸ್ ಅಲ್ವಾ, 16 ಲ್ಯಾಕ್ ನಮಗೆ ಎಷ್ಟು ಬಂದಿದೆ? ಆಕ್ಸಿಜನ್ಗೆ ಬೇಡಿಕೆ ಇತ್ತೆ ದುಂಬುರ್ದು ಮೂಜುಪಟ್ಟೆ ಹೆಚ್ಚಾತಂಡು ಅಂಚಾದು ಮಾತಾ ಆಸ್ಪತ್ರೆಲೆದ ವೆಂಟಿಲೇಟರ್ ಬೊಕ್ಕ ICUಲು ಪೂರ್ತಿ ಪ್ರಮಾಣಡ್ ಬಳಕೆಯಾನಗ ಬೋಡಾಯಿನ ಆಕ್ಸಿಜನ್ ಬೊಕ್ಕ ಇತ್ತೆದ ದಿನನಿತ್ಯ ಪೂರೈಕೆ ಆವೊಂದು ಪುನಃ ಆಕ್ಸಿಜನ್ ಪ್ರಮಾಣದ ಬಗೆಟ್ ಶ್ವೇತಪತ್ರನ ಬಿಡುಗಡೆ ಮಲ್ಪನ ಮೂಲಕ ಅನುಮಾನನ ನಿವಾರಣೆ ಮಲ್ಪೊಡು. ಓಲ್ಪರ್ದು ಏತು ಆಕ್ಸಿಜನ್ ಬರೊಂದುಂಡು ಏತು ಅಗತ್ಯ ಉಂಟು ಪನ್ಪಿನ ಬಗೆಟ್ ಶಾಸಕರಿಗಳ ಮಾಹಿತಿ ಇಚ್ಚಿ ಅಂಚಾದು ರಾಜ್ಯ ಸರ್ಕಾರ ಶ್ವೇತಪತ್ರ ಬೆದರ್ಪಾವನ ಮೂಲಕ ಗೊಂದಲನ ನಿವಾರಿಸವಡು ಪಡೆದ ಶ್ರೀ UT ಖಾದರ್ ತಿಳಿಪಾಯಿರು. ಕೊರೋನಾ ರೋಗವು ವ್ಯಾಪಕವಾಗಿ ಹಬ್ಬುತ್ತಿರೋದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಪರಿಸ್ಥಿತಿ ಹೇಗಿದೆ ಮತ್ತು ಮುಂದೆ ಏನಾಗ್ಬೋದು, ಇದಕ್ಕೆ ನಮ್ಮ ಕ್ರಮ ಕೈಗೊಂಡು ಇವತ್ತು ನಾವು ಚರ್ಚೆ ಮಾಡಿದ್ದೇವೆ. ಬೆಳಿಗ್ಗೆ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ಅದೇ ರೀತಿ ನಮ್ಮ ವೆಲ್ಲಾಕ್ನ ಮುಖ್ಯ ವೈದ್ಯಾಧಿಕಾರಿಗಳು ಇನ್ನಿತರ ವೈದ್ಯ ಚರ್ಚೆ ಮಾಡಿಕೊಂಡು ಬಹುಶಃ ಇಡೀ ಜಿಲ್ಲೆಯಲ್ಲಿರುವಂಥ ಆ ಪರಿಸ್ಥಿತಿ ಮತ್ತು ಈಗಿರುವಂಥ ಆ ಒಂದು ಪೇಷಂಟ್ಗಳ ಲೆಕ್ಕ ಮತ್ತು ಸಾವಿನ ಲೆಕ್ಕ ಎಲ್ಲ ಕೂಡ ಚರ್ಚೆ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ಭಾಳಷ್ಟು ಇವತ್ತು ಮುಂಜಾಗ್ರತವನ್ನು ಜಿಲ್ಲಾಡಳಿತ ಇವತ್ತು ವಹಿಸಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದು ವ್ಯಾಕ್ಸಿನೇಷನನ್ನು ಇವತ್ತು ಆದಷ್ಟು ಫಾಸ್ಟಾಗಿ ಮತ್ತು ಆದಷ್ಟು ಜನರಿಗೆ ಹೆಚ್ಚುವರಿಯಾಗಿ ಅದನ್ನು ಮಾಡಲಿಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ರಾಜ್ಯ ಸರ್ಕಾರ ಸಂಪೂರ್ಣ ಆದೇಶವನ್ನು ಇವತ್ತು ಕೊಡಬೇಕು. ಎರಡನೇದು ಇವತ್ತು ಆಕ್ಸಿಜನ್ನ ಸಮಸ್ಯೆ ಇವತ್ತು ಏನು ಇವತ್ತು ಚಾಮರಾಜನಗರದಲ್ಲಿ ನಿನ್ನೆ ಇವತ್ತು ಆಗಿದೆಯಾ, ಅದು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಎಚ್ಚರಿಕೆಯ ಒಂದು ಸಂದೇಶ ಆಗಿದೆ. ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳಿಕೊಂಡೇ ಬಹುಶಃ ನಾವು 24 ಜನರನ್ನು ನಾವು ಬಹುಶಃ ಸಾಯುವಂಥ ಪರಿಸ್ಥಿತಿಗೆ ನಾವು ಇವತ್ತೊಂದು
ನಿಲ್ಲಿಸಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಟೋಟಲ್ ಆಕ್ಸಿಜನ್ ಡಿಮಾಂಡ್ ಎಷ್ಟು, ಇವತ್ತು ಎಲ್ಲ ಜಿಲ್ಲೆಯಲ್ಲಿರುವಂಥ ಎಲ್ಲ ವೆಂಟಿಲೇಟರ್ಗಳು ಮತ್ತು ಎಲ್ಲ ICUಗಳು ಮತ್ತು ಎಲ್ಲ ನಮ್ಮ ಆಕ್ಸಿಜನ್ಗಳು ಚಾಲನೆ ಆದರೆ ಎಷ್ಟು ಬೇಕಾಗ್ಬೋದಂತ ಈಗಲೂ ನಾವು ಲೆಕ್ಕಾಚಾರ ಬೇಕು. ಯಾಕೆಂತೇಳಿ ಹಿಂದೆ ಏನು ಖರ್ಚಾಗ್ತಿತ್ತು ಆಸ್ಪತ್ರೆಗಳಲ್ಲಿ, ಪ್ರೈವೇಟ್ ಮತ್ತು ಗೌರ್ಮೆಂಟ್ ಆಸ್ಪತ್ರೆ, ಅದಕ್ಕಿಂತ 3 ಪಟ್ಟು ಜಾಸ್ತಿ ಇನ್ನು ಖರ್ಚಾಗಲಿಕ್ಕೆ ಬರ್ತದೆ. ಸೊ ಟೋಟಲ್ ಡಿಮಾಂಡ್ ಎಷ್ಟು ಮತ್ತು ನಮಗೆ ಟೋಟಲ್ ಸಪ್ಲೈ ಎಷ್ಟು, ನಮಗೆ ಸಪ್ಲೈ ಕೊಡುವವರು ಯಾರು, ಇದರ ಬಗ್ಗೆ ಕೂಡ ಚರ್ಚೆ ಮಾಡಿ ಜಿಲ್ಲಾಡಳಿತ ಒಂದು ಶ್ವೇತಪತ್ರ ಹೊರಡಿಸಬೇಕು, ನಮ್ಮ ಎಲ್ಲ ಜನತೆಗೆ ಗೊತ್ತಾಗಬೇಕು. ಇವತ್ತು ನಮಗೆ ಮಾಹಿತಿ ಇದ್ದಾಗೆ ಇವತ್ತು 80% ನಮಗೆ ಜಿಂದಾಲಿಂದ ಬರ್ತದೆ, 20% ನಮಗೆ ಪಾಲ್ಘಾಟಿಂದ ಬರ್ತದೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿಯಾಗಿ ಕೇರಳದಲ್ಲಿ ಕೊರೋನಾ ವ್ಯಾಪಕವಾದರೆ ಅವರೆನ್ನದಲ್ಲಿ ಎಲ್ಲಿ ಕೂಡ ಕೊಡಬಾರ್ದಂಥ ಆಕ್ಸಿಜನ್ ಅವ್ರಿಗೆ ಕೊರತೆ ಆಗಿ ಬೇರೆ ಯಾರಿಗೂ ಕೂಡ ಆಕ್ಸಿಜನ್ ಕೊಡಬಾರ್ದಂತ ಆದೇಶ ಮಾಡಿದಾಗ ನಮಗೆ ಇಲ್ಲಿ 20% ನಾವು ಎಲ್ಲಿಂದ ತರಿಸೋದು, ಇದರ ಬಗ್ಗೆ ನಾವು ಈಗಲೇ ಆಲೋಚನೆ ಮಾಡಬೇಕು. ಮತ್ತೆ ಆಲೋಚನೆ ಮಾಡಿದರೆ ಅದು ಎಮರ್ಜೆನ್ಸಿಯಾಗಿ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ನಮಗೆ ಇರೋದು ಆಪ್ಷನ್ ಇರೋದು ಏನು, ಎರಡೇ. ಒಂದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಮುಖ್ಯ ಕಾರ್ಯದರ್ಶಿಯವರು ಕೇರಳ ರಾಜ್ಯ ಮುಖ್ಯಮಂತ್ರಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗೆ ಮಾತಾಡಿಕೊಂಡು ಅಲ್ಲಿಂದಲೇ ಆದೇಶ ಮಾಡಿಸಬೇಕು. ಯಾವುದೇ ಕಾಲಘಟ್ಟದಲ್ಲಿ ಕೂಡ ಮಂಗಳೂರಿಗೆ ಸಪ್ಲೈ ಆಗುವಂತಹ ಆಕ್ಸಿಜನನ್ನು ನಾವು ಬಹುಶಃ ಅಲ್ಲಿಗೆ ಕಳಿಸ್ತೇವೆ ಎಂಬ ಆದೇಶವನ್ನು ಈಗಲೇ ಮಾಡಿಸಬೇಕು. ಅದಲ್ಲದಿದ್ದರೆ ಜಿಂದಾಲ್ ಕಂಪನಿಯವರು ಏನಿರುತ್ತೆ 80% ಅದಕ್ಕೆ ನಾವು ಹೆಚ್ಚಿನ ಅಲಾಟ್ಮೆಂಟ್ ಅವರಿಗೆ ನಾವು ಕೇಂದ್ರ ಸರ್ಕಾರ ತರಿಸಿ ಕೊಡಬೇಕು. ಇದು ಎರಡು ಸರ್ಕಾರ ಇವತ್ತು ಆದ್ಯತೆಯಲ್ಲಿ ಮಾಡುವಂಥ ಒಂದು ಕೆಲಸ. ಅದು ಉಸ್ತುವಾರಿ ಸಚಿವರು ಕೂಡ ನಾವು ಇವತ್ತು ಗಮನಕ್ಕೆ ತಂದಿದ್ದೇವೆ, ನಾವು MP ನಮ್ಮ ಸಂಸದ ಗಮನಕ್ಕೆ ಕೂಡ ತಂದಿವೆ. ಈ ಎರಡು ಆಗದಿದ್ದರೆ ಮುಂದಿನ 1 ತಿಂಗಳಾದಾಗ ನಾವಿಲ್ಲಿ ದೊಡ್ಡ ಮಟ್ಟದ ಆಕ್ಸಿಜನ್ನ ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ಆಗ್ತದೆ. ಇನ್ನು ರಾಜ್ಯ ಮಟ್ಟದಲ್ಲಿ ಕೂಡ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಇವತ್ತು ವೈಟ್ ಪೇಪರನ್ನು ಬಿಡುಗಡೆ ಮಾಡಬೇಕಾಗ್ತದೆ. ಎಷ್ಟು ಆಕ್ಸಿಜನ್ ಇದೆ, ಆಕ್ಸಿಜನ್ ಬೇಕು, ಎಲ್ಲಿಂದ ನಾವು ತರ್ತೇವೆ, ಇವರ ಪ್ಲ್ಯಾನ್ ಏನು ಅದು ಜನತೆಗೆ ತಿಳಿಸಬೇಕು. ರಾಜ್ಯ ಸರ್ಕಾರದ ಮಧ್ಯೆ ಕೋಆರ್ಡಿನೇಷನ್ ಇಲ್ಲ ಕಾರಣ ಇವತ್ತೆಲ್ಲ ಈ ಸಮಸ್ಯೆ ಆಗಲಿಕ್ಕೆ ಇವತ್ತು ಕಾರಣ ಆಗ್ತದೆ ಇದರಲ್ಲಿ. ಸೊ ಆದ ಕಾರಣ ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಏನು ಕೊರೋನಾ ದೊಡ್ಡ ಆರ್ಭಟ ಇಲ್ಲ, ಅಲ್ಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಮಾತ್ರ ಇದೆ. ಅಲ್ಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವು 24 ಜನಕ್ಕೆ ಸತ್ತರೆ ಆಕ್ಸಿಜನ್ ಅಂತ ಹೇಳಿದರೆ ಇನ್ನು ಜಾಸ್ತಿ ಆದ ಪರಿಸ್ಥಿತಿ ಏನಾಗ್ಬೋದು. ಇದನ್ನು ಯಾಕೆ ಸರ್ಕಾರ ಇಷ್ಟು ಗಂಭೀರವಾಗಿ ಇವತ್ತು ಆಲೋಚನೆ ಮಾಡೋದಿಲ್ಲ, ಯಾಕೆ ಇದು ಜವಾಬ್ದಾರಿ ಅವರು ಕೂಡ ವಹಿಸ್ತಿಲ್ಲ, ಇದು ಆಗಬೇಕಾಗ್ತದೆ. ಆದ ಕಾರಣ ಮತ್ತು ತದನಂತರ ಜಿಲ್ಲಾಧಿಕಾರಿಗಳು ನಾವು ಇವತ್ತು ಚರ್ಚೆ ಮಾಡ್ತೇವೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು 15ರಿಂದ 17 ವೆಂಟಿಲೇಟರ್ಗಳು ಉಪಯೋಗವಾಗದೆ ಬಾಕಿಯಾಗಿದೆ. ನಾವು ಸ್ಮಾರ್ಟ್ ಸಿಟಿಯಲ್ಲಿ ಏನು ನಾನು ಅವತ್ತು ಅರ್ಬನ್ ಸಚಿವನಾಗಿದ್ದ ದುಡ್ಡು ಬಿಡುಗಡೆ ಮಾಡಿದ್ದೇವೆ ವೆಲ್ಲಾಕಲ್ಲಿ ಎಕ್ವಿಪ್ಮೆಂಟಿಗೆ, ಇದರಲ್ಲಿ ತೆಕ್ಕೊಂಡಂತಹ ಆ ವೆಂಟಿಲೇಟರ್ಗಳನ್ನು ಎಲ್ಲವನ್ನು ಇಲ್ಲಿ ಅಳವಡಿಸೋ ಬದಲು ಇವರೆಲ್ಲ ತಾಲೂಕಿಗೆ 2 ಕೊಟ್ಟರು. ತಾಲೂಕಲ್ಲಿ ಪ್ರಯೋಜನ, ಅಲ್ಲಿ ಡಾಕ್ಟ್ರ್ ಇದ್ದಾರೆ, ಅಲ್ಲಿ ಬಂದ ಪೇಷಂಟ್ ನೋಡಲಿಕ್ಕೆ ಡಾಕ್ಟ್ರ್ ಇಲ್ಲ, ಇನ್ನು ವೆಂಟಿಲೇಟರ್ ನೋಡಲಿಕ್ಕೆ ಡಾಕ್ಟ್ರ್ ಇರ್ತಾರೆ ಅಲ್ಲಿ. ಈಗ ಅದು ಪ್ರಯೋಜನ ಆಗದೆ ಪಾಲು ಬಿದ್ದಿದೆ. ಒಂದು ಅದನ್ನು ತಂದು ತರಬೇಕು, ಇಲ್ಲಿಗೆ ಮತ್ತೆ ಅದನ್ನು ಜೋಡಿಸಬೇಕು. ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಆ ವೆಂಟಿಲೇಟರನ್ನು ಜೋಡಿಸುವಂಥ ಕೆಲಸ ಆಗಬೇಕು ಅಂತ ನಾವು ಕೂಡ ಇವತ್ತು ಅದನ್ನು ಒಂದು ವಿಚಾರ ನಾವು ಇವತ್ತು ಮಾಡಿದ್ದೇವೆ. ಅದೇ ರೀತಿ ವ್ಯಾಕ್ಸಿನೇಷನ್ ಕೂಡ ವ್ಯಾಪಕವಾಗಿ ಅದರ ದೊಡ್ಡ ಮಟ್ಟದ ಜನಜಾಗೃತಿ ಇವತ್ತು ಮಾಡಬೇಕಾಗ್ತದೆ. ಇದರ ಜೊತೆಯಲ್ಲಿ ಇವತ್ತು ಲಾಕ್ಡೌನ್ ಆಗಿದೆ. ಈ ಸಂದರ್ಭದಲ್ಲಿ ನೀವು ಬಟ್ಟೆ ಅಂಗಡಿಗಳನ್ನು, ಟೈಲರ್ಗಳನ್ನು, ಮೊಬೈಲ್ ಶಾಪ್ ಅವರನ್ನು, ಫರ್ನಿಚರ್ ಅಂಗಡಿಯವರನ್ನು, ಎಲೆಕ್ಟ್ರಾನಿಕ್ ಶಾಪ್ನವರನ್ನು ಫುಲ್ ಬಂದ್ ಅಂದರೆ ಇದು ಅಗತ್ಯದ ವಸ್ತು ಅಲ್ಲ ಅಂತೇಳಿ ಬಂದ್ ಮಾಡಿ ಇಟ್ಟಿದ್ದೀರಿ. ಅವರು ಕೂಡ ಅದು ಬಂದ್ ಮಾಡಿ ಇಟ್ಟಿದ್ದಾರೆ, ಸಪೋರ್ಟ್ ಸಹ ಕೊಟ್ಟಿದ್ದಾರೆ. ಮತ್ತು ನೀವು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟನ್ನು ಯಾಕೆ ಓಪನ್ ಇಟ್ಟಿದ್ದೀರಿ? ಅದು ಎಸೆನ್ಷಿಯಲ್ ಕಾಮೋಡಿಟಿಯಾ? ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಯಾರ್ದು? ಅದು ಅಮೇರಿಕನ್ ಫಾರಿನ್ ಕಂಪನಿ. ನೀವು ಅವ್ರಿಗೆ ಯಾಕೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ? ನಮ್ಮ ಯುವಕರು, ಊರಿನವರು ಯಾರು ಕಷ್ಟಪಟ್ಟು ದುಡಿತಾ ಇದ್ದಾರೆ, ಯಾರು ತನ್ನ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ, ಅವರು ಬಂದು ಕೂಡ ಮಾಡಬೇಕು. ನಾಳೆ ಓಪನ್ ಮಾಡಿದವರು ಗ್ರಾಹಕರು ಕೂಡ ಇಲ್ಲ. ಯಾಕೆ? ಯಾರಿಗೆ ಬೇಕೋ ಅವ್ರಿಗೆ ಆನ್ಲೈನ್ ತಗೊಂಡಿದ್ದಾರೆ, ಮತ್ತು ಯಾರಿಗೆ ಮತ್ತೆ ಅಲ್ಲಿಗೆ ಬರ್ತಾನೆ ಇನ್ನೊಬ್ಬ. ಆದ ಕಾರಣ ತಕ್ಷಣ ಈ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟನ್ನು ಕೂಡ ಆನ್ಲೈನ್ ಏನಿದೆಯಾ ಅದನ್ನು ಕೂಡ ಸರ್ಕಾರ ಬಂದ್ ಮಾಡಬೇಕಾಗ್ತದೆ. ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲಿದೆ ಎಲ್ಲ ಕಡೆ ನಾವು ಇವತ್ತು ಬಂದ್ ಮಾಡಿದ್ದೇವೆ. ಇವತ್ತು ಡೆಲ್ಲಿಯಲ್ಲಿ ಬಂದಾಗಿದೆ, ಮಹಾರಾಷ್ಟ್ರದಲ್ಲಿ ಬಂದಾಗಿದೆ. ಇವರಿಗೇನು ಬಂದ್ ಮಾಡಲಿಕ್ಕೆ? ವಿದೇಶಿ ಕಂಪನಿಗಳಿಗೆ ಇವರು ವ್ಯಾಪಾರ ಮಾಡಿ ನಮ್ಮ ಯುವಕರನ್ನ ಯಾಕೆ ಇವರು ಇದು ಮಾಡಬೇಕು, ಸಂಕಟ ಸಿಲುಕಿಸಬೇಕು? ಸೊ ರಾಜ್ಯ ಸರ್ಕಾರದ ಬಗ್ಗೆ ತೀವ್ರದ ಒಂದು ಕ್ರಮ ತಗೊಳ್ಬೇಕಂತ ಒತ್ತಾಯಪಡಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಬಹುಶಃ ಜಿಲ್ಲೆಯ ಜನತೆ ಯಾರು ಕೂಡ ಗಾಬರಿಯಾಗುವಂಥ ವಿಚಾರ ಬೇಡ.
ಅದು ಭಾಳಷ್ಟು ಜಾಗೃತ ಇರುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಭಯದಿಂದ, ಗಾಬರಿಯಿಂದ, ಗೊಂದಲದಿಂದ ಕೊರೋನಾ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಕೊರೋನಾವನ್ನು ಧೈರ್ಯವಾಗಿ ಎದುರಿಸುವಂಥ ಮನೋಭಾವವನ್ನು ಪ್ರತಿಯೊಬ್ಬರು ಕೂಡ ಹಮ್ಮಿಕೊಳ್ಬೇಕು. ಆದ ಕಾರಣ ಇವತ್ತು ಪ್ರತಿಯೊಬ್ಬರು ಕೂಡ ಆದಷ್ಟು ಶೀಘ್ರದಲ್ಲಿ ಏನಾದರೂ ಬಹುಶಃ ಅವರಿಗೆ ಸಣ್ಣ ಮಟ್ಟದ ಜ್ವರ, ಕೆಮ್ಮು ಅಥವಾ ಸ್ವಲ್ಪ ಮಟ್ಟಿನ ಏನಾದರೂ ಹುಷಾರಿಲ್ಲದಿದ್ದರೆ ಒಂದು ಸರ್ಕಾರ ನಿಗದಿಪಡಿಸಿದ ಔಷಧವನ್ನು ಮನೆಯಲ್ಲೇ ತೆಕ್ಕೊಂಡು ಅದು 3 ದಿವಸ ಅಂತ ಕಡಿಮೆ ಆಗದಿದ್ದಲ್ಲಿ ದಯವಿಟ್ಟು ನೀವು ಟೆಸ್ಟಿಗೆ ಹೋಗಲೇಬೇಕು. ನಿಮಗೆ ಏನಾದರೂ ದಮ್ಮು ಕಟ್ಟುವಂಥ 90ಕ್ಕಿಂತ ಕೆಳಗೆ ಬಂದರೆ ಆಕ್ಸಿಜನ್ ಭಾಳಷ್ಟು ಆಸ್ಪತ್ರೆಗಳಿಗೆ ಖಾಲಿದೆ. ವೆಲ್ಲಾಕಲ್ಲಿ 250 ಬರೀ 110 ಮಾತ್ರ ಫುಲ್ಲಾಗಿದೆ, 140 ಖಾಲಿದೆ. 4-5 ಮೆಡಿಕಲ್ ಕಾಲೇಜಲ್ಲಿ ಎಲ್ಲ ಆಕ್ಸಿಜನ್ ಬೆಡ್ಗಳು ಇವತ್ತು ಖಾಲಿದೆ. ವೆಲ್ಲಾಕಿಗೆ ನೇರವಾಗಿ ಫಸ್ಟ್ ಹೋಗಿ ಬಹುಶಃ ಅಲ್ಲಿ ಆಕ್ಸಿಜನ್ ತಗೊಳ್ಳೋದು ವಿಚಾರ ಆಗಬೇಕು. ಅದು ಬಿಟ್ಟು ನನಗೆ ಏನಾಗಲಿಲ್ಲ ಅಂತೇಳಿ 60ರಿಂದ ಕಮ್ಮಿ ಆದ ನಂತರ ಬಂದರೆ ಆ ಸಂದರ್ಭ ಅದಕ್ಕೆ ಅನುಗುಣವಾಗಿ ನಮಗೆ ಹಾಸ್ಪಿಟಲು ಸಿಕ್ಕುವುದಿಲ್ಲ, ವೆಂಟಿಲೇಟರ್ ಸಿಕ್ಕುವುದಿಲ್ಲ, ಎಲ್ಲವೂ ಕೂಡ ಕಷ್ಟದ ಪರಿಸ್ಥಿತಿ ವಿಚಾರ ಗೊತ್ತಾಗ್ತದೆ. ಸೊ ಜನ ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಜನರ ಸಹಕಾರ ಮತ್ತು ಜನರ ಜಾಗೃತಿ ಮತ್ತು ಜನ ಭಾಗವಹಿಸಿಕೊಂಡಿದ್ದರಲ್ಲಿ ಅತಿ ಅಗತ್ಯ. ಆದ ಕಾರಣ ಜನ ಎಲ್ಲರೂ ಕೂಡ ಭಾಳಷ್ಟು ನಿಗಾವಹಿಸಿಕೊಂಡು ಈ ಕೊರೋನಾದ ಬಗ್ಗೆ ತಮ್ಮ ದೈನಂದಿನ ಚಟುವಟಿಕೆ ಮಾಡಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮಾಜಿ ಶಾಸಕರು ಚೇಆರ್ ಲೋಬೋ, ಮಾಜಿ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ, ಯುವ ಕಾಂಗ್ರೆಸ್ ಮುಖಂಡರು ಮಿಥುನ್ ರೈ ಈ ಪೊರ್ತೋಟುಗಿದ್ದರು.